ಅಶ್ವಿನಿ ವ್ಲಾಗ್ಸ್. ಹಾಗೆ ನೀವೆಲ್ಲರೂ ಹೆಲ್ದಿ ಆಗಿದ್ದೀರಿ, ಹ್ಯಾಪಿ ಆಗಿದ್ದೀರಿ, ಲೈಫನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ. ಮಧ್ಯಾಹ್ನದವರೆಗೆ ಯಾವುದೇ ಬ್ರೇಕ್ಫಾಸ್ಟ್ ಅಂತ ಎಂಥದ್ದು ನಾನು ತಗೊಳ್ಳೋದಿಲ್ಲ. ಅದರ ಬದಲು ಬೀಟ್ರೂಟು, ಕ್ಯಾರೆಟ್, ದಾಳಿಂಬೆ, ಹಾಗೆ ಸಿಹಿಗೆ ತಕ್ಕ ಖರ್ಜೂರ ಮತ್ತೆ ಸ್ವಲ್ಪ ಲಿಂಬೆ ಹುಳಿ ಹಿಂಡಿದಂತಹ ರಾ ಜ್ಯೂಸ್ ಅನ್ನು ಮಾಡಿ ಕುಡಿಲಿಕ್ಕೆ ಇದ್ದೇನೆ. ಅದನ್ನು ನಿಮ್ಮೊಟ್ಟಿಗೆ ಮತ್ತೆ ನಾನು ಶೇರ್ ಮಾಡ್ತೇನೆ. ಹಾಗೆ ನೀವು ಸಹ ಜೀವನದಲ್ಲಿ ಈಗಾಗಲೇ ಹೆಲ್ದಿ ಟಿಪ್ಸ್ ಎಲ್ಲ ಅನುಸರಿಸ್ತಾ ಇರ್ಬೋದು ಅಂತ ಅನ್ಕೊಂಡಿದ್ದೇನೆ. ಸೊ ನಾನು ತುಂಬಾ ಪ್ರಯತ್ನ ಪಡ್ತಾ ಇರ್ತೇನೆ ನನ್ನ ಲೈಫಲ್ಲಿ ಈ ತರ ಹೆಲ್ದಿ ರುಟೀನ್ಸ್ ಎಲ್ಲ ಮಾಡಬೇಕು ಅಂತ. ಬಟ್ ಕೆಲವೊಂದು ಇನ್ ಬಿಟ್ವೀನ್ ಏನಾದ್ರೂ ಒಂದು ಆಬ್ಸ್ಟ್ಯಾಕಲ್ ಬಂದದ್ದು ಬಾಕಿ ಆಗುದು ಹೀಗೆಲ್ಲ ಆಗ್ತದೆ. ಅದು ನನಗೆ ಬೇಕು ಅನ್ನುವ ದೃಷ್ಟಿಯಿಂದ ಈ ತರದ ಆಕ್ಟಿವಿಟೀಸ್ ನಾನು ಮಾಡ್ತಾ ಇದ್ದೇನೆ. ಸೊ ನಿಮ್ಗೆ ಅನಿಸ್ಬೋದು ನನ್ನ ನೋಡುವಾಗ ಇವರೇ ಹೆಲ್ದಿ ಇಲ್ಲ, ಇವರೆಂತ ನಮ್ಗೆ ಲೆಕ್ಚರ್ ಕೊಡ್ಲಿಕ್ಕೆ ಬರ್ತಾರೆ ಅಂತ. ಬಟ್ ಇದಕ್ಕೋಸ್ಕರ ವಿಷಾದಿಸ್ತೇನೆ ನಾನು, ಕ್ಷಮಿಸಿ. ನನ್ಗೆ ಎಷ್ಟು ಹೆಲ್ತ್ ಉಂಟು ಅಂತ ನನಗೆ ಸಹ ಗೊತ್ತಿಲ್ಲ. ಅದಕ್ಕೋಸ್ಕರ ನಿರಂತರ ಪ್ರಯತ್ನದಲ್ಲಿ ಇದ್ದೇನೆ ನಾನು. ಹಾಗೆ ಹೆಲ್ತ್ ಅಂಡ್ ಹ್ಯಾಪಿನೆಸ್ ಈಸ್ ಮೈ ಗೋಲ್. ಇನ್ನೇ ಬೆಳಿಗ್ಗಿನ ವಾತಾವರಣ ಹೇಗೆ ಇತ್ತು, ರಾತ್ರಿ ಆಗುವಾಗ ಹೇಗೆ ಆಯಿತು, ಮತ್ತು ಇವತ್ತು ಬೆಳಿಗ್ಗೆ ಹೇಗೆ ಉಂಟು ನೋಡಿ. ಇವತ್ತು ಸಹ ಫುಲ್ಲು ಶೆಕೆ ಉಂಟು ನಮಗೆ ಇಲ್ಲಿ. ಇವತ್ತು ಎಂತ ಹೇಳಿದರೆ, ನಾನು ನಮ್ಮ ಹಸುಗಳನ್ನು ಇನ್ನೂ ಸಹ ತೋಟಕ್ಕೆ ಕಟ್ಟಲಿಕ್ಕೆ ಕರ್ಕೊಂಡು ಹೋಗಲಿಲ್ಲ. ಅಂದರೆ ಡೈಲಿ ಹಾಗೆ ಮಾಡಿದರೆ ನಮಗೆ ಕೆಲವು ನಮ್ಮ ರುಟೀನ್ಸ್ ಎಲ್ಲ ಮಿಸ್ ಆಗ್ತದೆ. ಅಲ್ಲದೆ ಹಟ್ಟಿಯಲ್ಲಿ ತುಂಬ ಹುಲ್ಲು ಸಹ ಇತ್ತು ಆಲ್ರೆಡಿ ತಂದಿಟ್ಟದು. ಅಂದರೆ ತೋಟದಲ್ಲಿ ಕಟ್ಟಿದರೆ ಆಗ ಹೋಗಿ ಚೆಕ್ ಮಾಡಬೇಕಾಗ್ತದೆ, ಅವರನ್ನು ಚೇಂಜ್ ಮಾಡಬೇಕಾಗ್ತದೆ. ಮತ್ತು ಗಿಡ ಎಲ್ಲ ತಿಂತಾರಲ್ಲ, ಸೊ ಅದನ್ನೆಲ್ಲ ನೋಡ್ತಾ ಇರಬೇಕಾಗ್ತದೆ. ಹಾಗೆ ಇಲ್ಲಿಂದ ಅಲ್ಲಿಗೆ ಹೋಗೋದೇ ತುಂಬ ಟೈಮ್ ಗ್ಯಾಪ್ ಆಗ್ತದೆ ನನಗೆ. ಹಾಗೆ ನೋಡುವ ಒಂದೊಂದು ದಿವಸ ಚೇಂಜಸ್ ಎಲ್ಲ ಮಾಡಿ ಟ್ರೈ ಮಾಡ್ತೇನೆ. ಸೊ ಇವತ್ತು ಇಷ್ಟೆಲ್ಲ ಆಗುವಾಗ ಗಂಟೆ ನೋಡಿ 9:10 ನನ್ನ ಹಸ್ಬೆಂಡ್ ಆಲ್ರೆಡಿ ಹೊರಗಡೆ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಹಾಗೆ ಈಗ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೇನೆ. ಸೊ ನನಗೋಸ್ಕರ ನಾನು ಏನೆಲ್ಲ ಮಾಡಬಹುದು ಅಂತ ನೋಡುವ. ಕ್ಯಾರೆಟ್, ಬೀಟ್ರೂಟು, ದಾಳಿಂಬೆ ಮತ್ತು ಖರ್ಜೂರ ಇದರಲ್ಲಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತುಂಬ ಸ್ಮೂತಾಗಿ ನಾವು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ನೀರು ಸಹ ಅದಕ್ಕೆ ಸೇರಿಸಬೇಕು. ನಂತರ ಸೋಸಿ ಕುಡಿಬೇಕು ಅದನ್ನು. ಸ್ವಲ್ಪ ಫೇಸ್ ಸ್ಕ್ರಬ್ ಎಲ್ಲ ಮಾಡುವ ಅಂತಾಯಿತು. ಅದಕ್ಕೆ ನಾನು ಎಂತ ಮಾಡಿದೆ ಹೇಳಿದರೆ, ನಾನು ಬೆಳಿಗ್ಗೆ ಜ್ಯೂಸ್ ಮಾಡಿದಲ್ಲ ಬೀಟ್ರೋಟು, ದಾಳಿಂಬೆ, ಅದರದ್ದು ಎಕ್ಸ್ಟ್ರಾಕ್ಟ್ ಉಳಿತದಲ್ಲ, ಅದನ್ನು ಹಿಂಡಿ ತೆಗೆಯೋದಲ್ವ ನಾವು. ಸೊ ಅದನ್ನೇ ನಾನು ಮುಖಕ್ಕೆ ಸ್ಕ್ರಬ್ ಆಗಿ ಯೂಸ್ ಮಾಡಿದ್ದೇನೆ. ಈಗ ಮುಖ ಎಲ್ಲ ತೊಳೆದು ಬಂದಿದ್ದೇನೆ. ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತದ ನೋಡಿ. ಅಂದರೆ ನಾನು ಸಜೆಸ್ಟ್ ಮಾಡೋದಿಲ್ಲ ಇದನ್ನು ಹೀಗೆ ಮಾಡಿ ಅಂತ, ಬಟ್ ಹೇಳ್ತಾರೆ ವೆಜಿಟೇಬಲ್ ಫೇಸ್ ಪ್ಯಾಕ್, ಫ್ರೂಟ್ ಫೇಸ್ ಪ್ಯಾಕ್ ಹೀಗೆಲ್ಲ ಸಿಗ್ತದಲ್ವಾ. ಸೊ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಆದಮೇಲೆ ಅದರಲ್ಲಿ ಆ ಕೈಯಲ್ಲಿ ಮುಖ ಎಲ್ಲ ಒರೆಸಿದರೆ ಮುಖ ತುಂಬ ಕ್ಲೆನ್ಸ್ ಆಗ್ತದೆ ಹೇಳ್ತಾರೆ. ಹಾಗೆ ನಾನೊಂದು ಟ್ರೈ ಮಾಡಿದೆ. ಈ ಥರ ಮಾಡಿ ಹೇಗೆ ಕಾಣ್ತಾ ಉಂಟು ಅಂತ ನನಗೆ ಗೊತ್ತಾಗೋದಿಲ್ಲ. ಹಾಗೆ ಸೆಲ್ಫ್ ಕೇರಿಗೆ ಇವತ್ತಿನ ದಿವಸದಲ್ಲಿ ಸ್ವಲ್ಪ ಹೊತ್ತು ನಾನು ಕೊಡ್ತಾ ಇದ್ದೇನೆ. ಸ್ಯಾಟರ್ಡೆ, ಇನ್ನು ನೋಡುವ ನಾಳೆ ಹೇಗೆಲ್ಲ ಆಗ್ತದೆ ಅಂತ ಹೇಳಿ. ಹಾಗೆ ಇಲ್ಲಿಗ ಮನೆಯೆಲ್ಲ ಗುಡಿಸ್ಲಿಕ್ಕೆ ನಿನ್ನೆ ಜೋರು ಮಳೆ ಬಂದ ಕಾರಣ ಸಿಟ್ಔಟ್ ಫುಲ್ಲು ಚಂಡಿ. ಹಾಗೆ ಬಂಟಿಯನ್ನು ಮನೆ ಒಳಗೆ ಮಲಗಿಸಿದ್ದೆ. ಸೊ ಇಲ್ಲೆಲ್ಲ ಒಂದು ರೋಮ ಉಂಟು ಗೊತ್ತುಂಟ, ಅದನ್ನೆಲ್ಲ ಈಗ ನಾನು ಕ್ಲೀನ್ ಮಾಡಬೇಕು. ಇಲ್ಲಿ ನೋಡಿ ಎಷ್ಟು ಗಲೀಜು ಉಂಟು ನೋಡಿ. ಇದು ಅವನಿಗೆ ಹಾಕಿದೆ ಬೆಡ್ಶೀಟ್. ಇಲ್ಲಿ ಎಲ್ಲ ಅವನ ರೋಮ ನೋಡಿ. ಈ ಗೋಲ್ಡನ್ ರಿಟ್ರೀವರ್ ಎಲ್ಲ ಸಾಕಿದ್ರೆ ಉಂಟಲ್ಲ, ಇದೇ ಕಷ್ಟ ಅಂತ. ನಮಗೆ ಊರಿನ ನಾಯಿ ಎಲ್ಲಾದರೆ ಹೊರಗೆ ಬಿಡ್ಬೋದು. ಇದನ್ನು ಹೊರಗೆ ಬಿಟ್ಟರೆ ಸಹ ಅವರಿಗೆ ತೊಂದರೆ ಆದರೆ ಅದನ್ನು ನಾವೇ ಅಲ್ವಾ ಅನುಭವಿಸುವುದು. ಹಾಗೆ ಇವತ್ತು ನಾನು ನನಗೋಸ್ಕರ ಎಂತ ಮಾಡ್ಕೊಂಡಿದ್ದೇನೆ ಗೊತ್ತುಂಟಾ, ಬನ್ನಿ ತೋರಿಸ್ತೇನೆ ನೋಡಿ. ಇಲ್ಲಿ ಪನ್ನೀರ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇದನ್ನು ನಾನು ಸೋಸಬೇಕಷ್ಟೇ. ಇದನ್ನು ಸೋಸಿ ಆದಮೇಲೆ ಗಟ್ಟಿ ಪನ್ನೀರ್ ಮಾಡಬೇಕು. ಗಟ್ಟಿ ಪನ್ನೀರ್ ಮಾಡಿ ಆದಮೇಲೆ ಇದರಿಂದ ರಸಗುಲ್ಲ ಮಾಡಬೇಕು ಅಂತ ಇದೆ ನನಗೆ. ತುಂಬ ಟೈಮಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ, ನಮ್ಮ ದೇಸಿ ಹಸುಗಳ ಹಾಲಿನಿಂದ ಮಾಡಿದ ರಸಗುಲ್ಲ ಹೇಗಿರ್ತದೆ ಅಂತ ನೋಡುವ ಹೇಳಿ. ಹಾಗೆ ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಎಷ್ಟು ಉಂಡೆ ಆಗ್ತದೆ ಅಂತ ಗೊತ್ತಿಲ್ಲ, ನೋಡುವ. ಈಗ ಇದರ ನೀರೆಲ್ಲ ಸೋಸಿ ಇಡ್ತೇನೆ ನೋಡಿ. ಇದೊಂದು ಬಿಳಿ ಬಟ್ಟೆ ನಾನು ಕಾಯಿ ಹಾಲು ಮತ್ತು ಈ ಥರ ಪನ್ನೀರಿಗೆಲ್ಲ ಸೋಸ್ಕೊಳ್ಳಿಕ್ಕೆ ಅಂತ ಮಾಡಿಟ್ಕೊಂಡದ್ದು. ಇದನ್ನು ನಾನು ಸಪ್ರೇಟಾಗಿ ತೆಗೆದಿಡ್ತೇನೆ ವಾಶ್ ಮಾಡಿ. ಈಗ ಇದನ್ನು ಹಾಲು ಸೋಸಲಿಕ್ಕೆ ಅಂತ ಇದು ಉಂಟಲ್ಲ,
ಇದರ ಮೇಲೆ ಈ ಥರ ಹಾಕೋದು. ಈ ಥರ ಹಾಕಿ ಆದಮೇಲೆ ಹಾಲು ದಪ್ಪಗಿದ್ರೆ ತುಂಬ ಪನ್ನೀರ್ ಸಿಗ್ತದೆ, ಹಾಲು ತೆಳು ಇದ್ದರೆ ಪನ್ನೀರ್ ಕಡಿಮೆ ಸಿಗೋದು. ಲಾಸ್ಟ್ ಟೈಮ್ ಉಂಟಲ್ಲ, ನಾನೊಮ್ಮೆ ಹಾಗೆ ಪನ್ನೀರೆಲ್ಲ ಮಾಡಿ ಮಗಳು ಬರುವಾಗ ಅದರದ್ದು ಸ್ವೀಟ್ ಮಾಡುವ ಅಂತ ಹಾಗೆಯೇ ತೆಗೆದಿಟ್ಟಿದ್ದೆ ಫ್ರಿಜ್ಜಲ್ಲಿ. ಅದೇನಾಯಿತು ಅಂತ ಹೇಳಿದರೆ, ಈ ಮಳೆ ಎಲ್ಲ ಜೋರು ಬರುವಾಗ ಕರೆಂಟ್ ಎಲ್ಲ ಹೋಗಿ ಇವಳು ಬರುವಾಗ ತೆಗೆದು ನೋಡ್ತೇನೆ ಕಂಪ್ಲೀಟಾಗಿ ಅದು ಡಿಸ್ಟ್ರಾಯ್ ಆಗಿದೆ, ಹಾಳಾಗಿ ಹೋಗಿತ್ತು ಅಂತ. ಹಾಗೆ ಈಗ ಆ ಥರ ತೆಗೆದಿಡುವ ಸಾಹಸಕ್ಕೆ ನಾನು ಹೋಗುವುದಿಲ್ಲ. ಅಂದರೆ ಈಗ ಪೇಟೆಯಲ್ಲಿ ಸಿಗುವ ಪನ್ನೀರಿಗೆ ಕೂಡ ಹಾಗೆ ಅಲ್ವಾ, ಸ್ವಲ್ಪ ಡೇಟ್ ಬಾರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಲ್ವಾ, ಅದೇ ಥರ ಇದು ಸಹ ತುಂಬ ದಿವಸಕ್ಕೆ ನಾವು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಇವತ್ತೇ ಇದನ್ನು ನಾನು ರಸಗುಲ್ಲ ಮಾಡಬೇಕು ಅಂತ ಇದ್ದೇನೆ. ಆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇದರ ಅಡಿಗೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ತುಂಬ ಸರ್ತಿ ನಮಗೆ ತೊಳಿಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಇದಕ್ಕೆ ನಾನು ಲಿಂಬೆ ಹುಳಿ ಹಿಂಡಿ ಮಾಡಿದಲ್ವಾ, ಸೊ ಇನ್ನೊಂದೆರಡು ಸರ್ತಿ ನೀರು ಹಾಕ್ಕೊಳ್ಬೇಕು ಲಿಂಬೆ ಹುಳಿದು ಹುಳಿ ಹೋಗಬೇಕಾದ್ರೆ. ಪನ್ನೀರನ್ನು ಈ ಬಟ್ಟೆಯಲ್ಲಿ ಎಷ್ಟು ಗಟ್ಟಿ ಆಗ್ತದೆ ಅಷ್ಟು ಗಟ್ಟಿ ಈ ಥರ ನಾವು ಹಿಂಡಿ ಅದರದ್ದು ಕಂಪ್ಲೀಟ್ ನೀರನ್ನು ತೆಗೆದಿಟ್ಕೊಳ್ಬೇಕು. ಈಗ ನೋಡಿ, ಇದು ನೋಡುವಾಗ ನೀರು ತುಂಬ ಕಡಿಮೆ ಇದ್ದ ಹಾಗೆ ಕಾಣ್ತದೆ, ಆದರೆ ಇನ್ನೂ ಇದರಲ್ಲಿ ನೀರಿದೆ. ಇನ್ನು ಇದನ್ನು ಈ ಬಟ್ಟೆಯಲ್ಲಿ ಗಟ್ಟಿ ಉಂಡೆ ಮಾಡಿಟ್ಟು ಅದರ ಮೇಲೆ ಒಂದು ಭಾರ ಏನಾದರೂ ಇಡಬೇಕು, ಆಗ ನೀರೆಲ್ಲ ಬಿಟ್ಕೊಳ್ತದೆ. ಅದರ ನಂತರ ಇದನ್ನು ನಾವು ಪನ್ನೀರ್ ಅಥವಾ ರಸಗುಲ್ಲಕ್ಕೆ ಬೇಕಾದಂತಹ ಆಕಾರಕ್ಕೆ ತರಬಹುದು. ನೋಡಿ, ಇಷ್ಟು ದೊಡ್ಡ ಗಾತ್ರದ ಪನ್ನೀರ್ ಸಿಕ್ಕಿದೆ. ಇನ್ನು ಆ ಉಳಿದಂತಹ ಪನ್ನೀರಿದ್ದು ನೀರುಂಟಲ್ಲ, ಅದನ್ನು ಕೊಂಡೋಗಿ ನನ್ನ ತರಕಾರಿ ಗಿಡಗಳಿಗೆ ಹಾಕ್ತೇನೆ. ಅದು ಹೇಗೆ ಸಹ ಮೇಲೆ ಬರಬೇಕಾ ಬೇಡವಾ ಅನ್ನೋ ಆಲೋಚನೆಯಲ್ಲಿ ಉಂಟು ಇನ್ನೂ ಕೂಡ. ಸೊ ಅದು ನಮ್ಮ ಮಣ್ಣಿದ್ದು ಪ್ರಾಬ್ಲಮ್, ಅದಕ್ಕೆ ನಾನು ಹಾಕ್ತೇನೆ. ನೋಡುವ ಹೇಗೆಲ್ಲ ಮಣ್ಣು ರಿಪೇರಿ ಆಗ್ತದೆ ಅಂತ ಹೇಳಿ. ಹೀಗೆ ಬೆಣ್ಣೆ ಥರ ಆಗಬೇಕದು, ಅಲ್ಲಿವರೆಗೆ ಇದನ್ನು ಹೀಗೇ ಮಾಡಬೇಕು ನಾವು ಕೈಯಲ್ಲಿ. ನಮಗೆ ಇದು ಪನ್ನೀರ್ ಮಾಡಬೇಕು ಅಂತ ಇದ್ದರೆ ನಮಗೆ ಬೇಕಾದಂತಹ ಆಕಾರದ ಒಂದು ಪಾತ್ರೆಯಲ್ಲಿ ಹಾಕಿ ನೋಡಿ ಈ ಥರ ತಟ್ಟಿ ಇಟ್ಟರೆ ಆಯಿತು. ನೋಡಿ, ಚೆಂದ ಕಟ್ಟಾಗಿ ಬರ್ತದೆ ನೋಡಿ. ಇಷ್ಟೇ ಪನ್ನೀರ್ ಅಂದರೆ ಇಷ್ಟು ಸುಲಭ. ಇದು ನೋಡಿ ನನ್ನರಿ ಬೇರಿನ ನೋಡಿ ಶುಂಠಿ ಮತ್ತು ನನ್ನರಿ ಬೇರು ಉಂಟು ಇದರಲ್ಲಿ. ಇದನ್ನೀಗ ಫ್ಲಾಸ್ಕಲ್ಲಿ ನಾನು ಹಾಕಿಡ್ತೇನೆ. ಸಕ್ಕರೆ ಪಾಕಲ್ಲಿ ಕುದಿಯುವಷ್ಟು ಹೊತ್ತಿಗೆ ಇಲ್ಲಿ ರಸಗುಲ್ಲದ ಸಣ್ಣ ಸಣ್ಣ ಉಂಡೆಗಳನ್ನೆಲ್ಲ ಮಾಡಿ ನಾವು ರೆಡಿ ಮಾಡಿ ಇಟ್ಟುಕೊಂಡ್ರೆ ಅದು ಕುದಿಯುವಾಗ ಇದನ್ನು ನಾವು ಕೊಂಡೋಗಿ ಹಾಕಲಿಕ್ಕೆ ಸರಿ ಆಗ್ತದೆ. ಪನ್ನೀರ್ನ ಉಂಡೆಗಳು ರೆಡಿಯಾಗಿದೆ. ಇನ್ನು ಇದನ್ನು ನಾವು ಹೋಗಿ ಸಕ್ಕರೆ ಪಾಕಕ್ಕೆ ಹಾಕುವ. ಇದರಲ್ಲಿ ಹಾಕಿ ಇನ್ನು ಬೇಯಿಸುವ. ನೋಡಿ ಎಷ್ಟು ಸುಲಭ ನೋಡಿ ರಸಗುಲ್ಲ ಮಾಡೋದು. ಇದಕ್ಕೆ ಪರಿಮಳಕ್ಕೆ ಬೇಕಿದ್ರೆ ನಾವು ಏಲಕ್ಕಿ ಹಾಕ್ಬೋದು ಅಥವಾ ಕೇಸರಿ ದಳಗಳನ್ನು ಹಾಕ್ಬೋದು. ನಮ್ಗೆ ಏನು ಇಷ್ಟವೋ ಅದನ್ನು ಹಾಕಿದರೆ ರಸಗುಲ್ಲ ರೆಡಿ. ಅದು ಉಂಡೆಗಳುಂಟಲ್ಲ, ಸರಿ ಬೇಯುವವರೆಗೆ ಅದನ್ನು ಮುಟ್ಟಬಾರ್ದಾಯ್ತಾ, ಮುಟ್ಟಿದರೆ ಅದು ಹುಡಿ ಹುಡಿ ಆಗ್ತದೆ. ಮತ್ತು ನಾವು ಉಂಡೆ ಮಾಡುವಾಗ ಸಹ ಹಾಗೆ ಟೈಟಾಗಿ ಮಾಡದಿದ್ದರೆ ಅದು ಹುಡಿ ಹುಡಿಯೆಲ್ಲ ಆಗ್ತದೆ. ಈಗ ನಂದು ಹೇಗಾಗ್ತದೆ ಅಂತ ಎಂಡ್ ರಿಸಲ್ಟ್ ನೋಡು ಆಯಿತಾ. ಎಷ್ಟು ಉಂಡೆ ಉಂಟು ಅಂತ ಲೆಕ್ಕ ಮಾಡಿದ್ದೀರಲ್ಲ ನೀವು, ಅಷ್ಟೇ ಉಂಡೆ ಉಳಿತದ ಅಂತ ನೋಡಿ. ರಸಗುಲ್ಲದ ಉಂಡೆಗಳು ಕೂಡ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ಮತ್ತು ಯಾವುದೇ ಇದು ಸಹ ಹುಡಿ ಹುಡಿ ಆಗಲಿಲ್ಲ. ಹುಡಿ ಹುಡಿ ಆಗದಿರಬೇಕು ಅಂತ ಇದ್ರೆ ಅದೇ ನಾವು ಸರಿಯಾಗಿ ನೀರನ್ನು ಸ್ಕ್ವೀಸ್ ಮಾಡಿ ತೆಗೆದಿರಬೇಕು, ಮತ್ತು ಟೈಟಾದ ಉಂಡೆ ಮಾಡಿರಬೇಕು, ಗ್ಯಾಸ್ ಬಂದ ಅಂತ. ಹೌದು ನೋಡಿ ಗ್ಯಾಸ್. ನೋಡಿ ಇಲ್ಲಿ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಇನ್ನು ಮಧ್ಯಾಹ್ನ ಎಂಚಿನ ಈ ರಸಗುಲ್ಲ ಮಾಡುವಾಗ ಉಂಟಲ್ಲ, ಇದನ್ನು 5 ನಿಮಿಷದ ನಂತರ ಆಗ ನಾವು ಅದರ ಮೇಲೆ ಹೀಗೆ ಸಕ್ಕರೆ ಪಾಕ ಹಾಕ್ತಾ ಇರಬೇಕು, ಆದರೆ ಮಾತ್ರ ಅದು ಹಾರ್ಡ್ ಆಗೋದು. ಹಾಗೆ 9 ನಿಮಿಷಗಳ ಕಾಲ ನಾವು ಸಕ್ಕರೆ ಪಾಕದಲ್ಲಿ ಬೇಯಿಸಬೇಕು.
ಅದಕ್ಕೆ ಬೇಕಾದಷ್ಟು ಸಕ್ಕರೆ ಪಾಕವನ್ನು ಮೊದಲೇ ನಾವು ಮಾಡಿಟ್ಕೊಳ್ಬೇಕು. ಈಗ ನೋಡಿ, ನಾನು ಮಾಡಿದಂತಹ ಸಕ್ಕರೆ ಪಾಕ ಸ್ವಲ್ಪ ಕಡಿಮೆ ಆದ ಹಾಗೆ ಕಾಣ್ತದೆ, ಬಟ್ ನೋಡುವ ಏನಾಗ್ತದೆ ಅಂತ ಹೇಳಿ. ಹಾಗೆ ಬಿಡಲಿಕ್ಕಿಲ್ಲ ಇದನ್ನು ನಾವು. ನೋಡಿ ಇದು ಒಡೆದದ್ದು. ಸೊ ಹಾಗೆ ಬಿಡಬಾರ್ದು ನಾವು, ಇದನ್ನು ಈ ಥರ ಮಾಡ್ತಾ ಇರಬೇಕು, ಆದರೆ ಮಾತ್ರ ಅದು ಗಟ್ಟಿಯಾಗೋದು. ಸೊ ರಸಗುಲ್ಲ ಇಲ್ಲಿಗೆ ರೆಡಿ ಆಯಿತು. ಇನ್ನು ಇದಕ್ಕೆ ಏಲಕ್ಕಿ ಅಥವಾ ಕೇಸರಿ ದಳ ಹಾಕ್ತೇನೆ. ಇನ್ನು ಇದನ್ನು ಸ್ವಲ್ಪ ಕೂಲ್ ಮಾಡಿ ತಿಂದರೆ ಆಯ್ತು. ಈಗ ಗ್ಯಾಸ್ ಆಫ್ ಮಾಡುವ. ಇದು ಕಪ್ಪೆ ಬಾಗಿಯರ ಬುಡ ಅಂದೆ ಪುಂಡ ಭಾಷೆ ಹಾಜಿ. ಸೊ ನೋಡಿ, ನಾನು ಮಾಡಿದಂತಹ ರಸಗುಲ್ಲ ಫೇಲ ಪಾಸ ಗೊತ್ತಿಲ್ಲ, ಬಿಸಿ ಇತ್ತು. ಪಾಸಾಗಿದೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿಷ್ಟು ಬಟ್ಟೆ ಎಲ್ಲ ನನಗೆ ಮಡಿಚಿಡ್ಲಿಕ್ಕೆ ಉಂಟು. ಈಗ ಇದು ನೋಡಿ, ಇದು ನನ್ನ ಬೆಡ್ರೂಮ್, ನಮ್ಮ ಸಣ್ಣ ಬೆಡ್ರೂಮ್ ಇದು. ಇಲ್ಲಿ ಜಾಸ್ತಿ ಜಾಗ ಇರೋದೆಲ್ಲ ವಾರ್ಡ್ರೋಬಿಗೆ, ಎಲ್ಲ ಇದು ವಾರ್ಡ್ರೋಬ್ ಮಾಡ್ಕೊಂಡಿದ್ದೇವೆ. ಸೊ ಎಂತ ಹೇಳಿದರೆ, ನಾನು ಅದೇ ಬಟ್ಟೆ ಮಡಿಚಿಡೋಣ ಅಂತ ಬಂದಿದ್ದೇನೆ. ಈಗ ಒಂದು ಸೆಟ್ ಬಟ್ಟೆ ಮಡಿಸ್ಲಿಕ್ಕುಂಟು, ಒಂದು ಸೆಟ್ ಬಟ್ಟೆ ಮೇಲೆಯಿಂದ ತರಲಿಕ್ಕುಂಟು, ಒಂದು ಸೆಟ್ ಬಟ್ಟೆ ಮೇಲೆ ಒಣಗಿಸ್ಲಿಕ್ಕೆ ಹಾಕ್ಲಿಕ್ಕುಂಟು. ಸೊ ಇದಿಷ್ಟಿದ್ರೂ ನೀವು ನಂಬ್ತೀರಾ ಬಿಡ್ತೀರಾ ನಂಗೆ ಗೊತ್ತಿಲ್ಲ, ನಿನ್ನೆದು 5% ವರ್ಕ್ ಇಲ್ಲ ಅಂದ. ಎಷ್ಟು ಲೇಸಿಯಾಗಿ ದಿನ ಕಳೆದೆ, ಎಷ್ಟು ಲೇಸಿಯಾಗಿ ಕಳೆದೆ ಅಂತ ಹೇಳಿದರೆ ಅಯ್ಯೋ ನನಗೆ ಸಾಕಬೇಕಾಗಿ ಹೋಯಿತು. ಅಂದರೆ ನನಗೆ ಮನೆಯಿಂದ ಹೊರಗಡೆ ಹೋಗಿ ಹಸುಗಳೊಟ್ಟಿಗೆ ನಾಯಿಗಳೊಟ್ಟಿಗೆ ಇದು ಮಾಡ್ತಾ ಇದ್ರೇ ನನಗೆ ಖುಷಿಯಾಗೋದು. ಇವತ್ತು ನಾನೇ ಒಂಥರ ಡಿಸೈಡ್ ಮಾಡಿದೆ, ಇವತ್ತು ಸೆಲ್ಫ್ ಕೇರ್ಗೆ ಅಂತ ದಿನ ಇಡೋಣ ಅಂತ. ಅದು ಪುಸ್ಕ ಆಯಿತು. ಬೆಳಿಗಿನ ಒಂದು ಏನು ಹೇಳ್ತಾರೆ, ಫಸ್ಟ್ ಫೇಸಲ್ಲಿ ಮಾತ್ರ ಆಯ್ತು ಅಷ್ಟೇ. ಮುಖಕ್ಕೆಲ್ಲ ಸ್ಕ್ರಬ್ ಎಲ್ಲ ಮಾಡ್ಕೊಂಡೆ, ಅದು ಇದೆಲ್ಲ ಮಾಡಿಕೊಂಡೆ. ಆಮೇಲೆ ಹೋದೆ ಅಲ್ಲಿ, ಇದು ರಸಗುಲ್ಲ ಮಾಡಿದೆ ಅಲ್ಲ, ಬೆಳಿಗ್ಗೆ ಮಾಡಿದ ಡಯಟ್ ಎಲ್ಲ ಅಲ್ಲಿಗೆ ಫೇಲ್ ಆಯಿತು ನಂದು ರಸಗುಲ್ಲ ಮಾಡಿ. ಅಂದರೆ ಮಧ್ಯಾಹ್ನಕ್ಕೆ ನಾನು ಊಟ ಎಂತ ಸಹ ಮಾಡಲಿಲ್ಲ. ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರಲ್ಲ, ಅಲ್ಲೇ ಮನೆಯಲ್ಲಿ ಊಟ ಮಾಡಿ ಬಂದ್ರಂತೆ ಅವರು. ಸೊ ಹಾಗೆ ಊಟ ಬೇಡ ಅಂತ ಹೇಳಿದರು. ಮತ್ತು ಷಷ್ಠಿ ಬೇರೆ ಅಲ್ವಾ, ಹಾಗೆ ರಾತ್ರಿಗೂ ಊಟ ಬೇಡ, ಫಲಹಾರ ಮಾಡೋದು ಅಂತ ಇತ್ತು. ಅದಕ್ಕೋಸ್ಕರ ನಾನು ಏನು ಮಾಡೋದಿಲ್ಲ, ಇವತ್ತೊಂದು ಥರ ಡಯಟ್ ಸ್ಟಾರ್ಟ್ ಮಾಡಲಿಕ್ಕೆ ಒಳ್ಳೆ ದಿವಸ ಅಂತ ಅಂದ್ಕೊಂಡು ಮಾಡಿದೆ. ಆದರೆ ಎಷ್ಟು ಕ್ರೇವಿಂಗ್ ಆಗ್ತದೆ ಗೊತ್ತುಂಟಾ. ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ಹೋಗಿ ನಾನು ಇವತ್ತೇ ಪನ್ನೀರ್ ಮಾಡಬೇಕಾ, ಅದು ಒಂಥರ ಇದು ಮಾನಸಿಕತೆ ನಮಗೆ. ಒಂಥರ ಏನು ಡಯಟ್ ಮಾಡಿರ್ಬೇಕಾದ್ರೆ, ಅಂದರೆ ಬೆಳಿಗ್ಗೆ ನಾನು ನೋಡಿ ಕಾಫಿ ಕುಡಿಲಿಲ್ಲ, ಏನು ಕುಡಿಲ್ಲ, ಜಸ್ಟ್ ಆ ಜ್ಯೂಸ್ ಕುಡ್ದೆ ಅಷ್ಟೇ. ಅದರ ನಂತರ ಸ್ವಲ್ಪ ಎಕ್ಸಸೈಸ್ ಅದು ಇದು ಎಲ್ಲ ಮಾಡಿದೆ ಅಲ್ಲ. ನನ್ನ ಹತ್ರ ಎಷ್ಟು ಜೊತೆ ಸೀರೆಗಳು ಹೊಸದಾಗಿ ಇನ್ನೂ ಕೂಡ ಇದೆ ಅಂತ ಬನ್ನಿ ತೋರಿಸ್ತೇನೆ ನೋಡಿ. ಒಂದು ಇದೇ ಸೀರೆ, ಇದು ನಾನು ಅಮೆಝಾನಿಂದ ತರಿಸಿದ್ದು, ದೀಪಾವಳಿಗೆ ಅಂತ ಹೇಳಿ ನಾನು ತರಿಸ್ಕೊಂಡೆ. ಅದರ ನಂತರ ಏನಾಯಿತು ಅಂತ ಹೇಳಿದರೆ, ಇದೊಂಥರ ಕಾಟನ್ ಬಟ್ಟೆ, ಇದು ನನಗೆ ಉಡ್ಲಿಕ್ಕೆ ಆಗತ್ತಾ ಇಲ್ವಾ ಅಂತ ಹೇಳಿ ಬ್ಲೌಸ್ ಹೊಲಿಸಲೇ ಇಲ್ಲ, ಹಾಗೇ ಇದೆ. ಆಮೇಲೆ ಇದೊಂದು ನನಗೆ ಒಂದು ಕಡೆ ಸಿಕ್ಕಿದ್ದು ಸಾರಿ, ಇದು ಹಾಗೆ ಕಾಟನ್, ಪ್ಯೂರ್ ಕಾಟನ್ ಇದೆ. ಡಿಸೈನ್ ಎಲ್ಲ ನೋಡಿ ತುಂಬ ಚೆಂದ ಉಂಟು. ಆದರೆ ಕೂಡ ಕಾಟನ್ ಅಲ್ವಾ, ನನಗೆ ಕಾಟನ್ ಉಡೋದಂದರೆ ಮೈಯಲ್ಲಿ ಬೆವರಿಳಿತದೆ. ಅದಕ್ಕೋಸ್ಕರ ಇದೆರಡು ಸಾರಿನ ಹಾಗೇ ಇಟ್ಬಿಟ್ಟಿದ್ದೀನಿ. ಬ್ಲೌಸ್ ಹೊಲಿಸ್ಲಿಕ್ಕೆ ಹೋದರೆ ಮತ್ತೆ 600-700 ಖರ್ಚಾಗ್ತದಲ್ವಾ, ಅದಕ್ಕೆ ಬೇಕಾಗಿ ಯಾವತ್ತಾದರೂ ಮನಸ್ಸಾಗುವಾಗ ಮಾಡೋಣ ಅಂತ. ಮೊದಲೆಲ್ಲ ಸಾರಿ ತೆಗಿಯೋ ಹುಚ್ಚು, ಡ್ರೆಸ್ ತೆಗಿಯೋ ಹುಚ್ಚು, ಚಪ್ಪಲ್ಸ್ ತೆಗಿಯೋ ಹುಚ್ಚು ಎಲ್ಲನೂ ಇತ್ತು. ಬಟ್ ಏಜ್ ಬರ್ತಾ ಅಂದರೆ ನಮಗೆ ಮೆಚುರಿಟಿ ಜಾಸ್ತಿ ಆದ ಹಾಗೆ ಇದಕ್ಕೆಲ್ಲ ನಾವು ಇನ್ವೆಸ್ಟ್ ಮಾಡೋದು ಕಡಿಮೆ ಆಗ್ತಾ ಬರ್ತದೆ. ಅವಾಗೆಲ್ಲ ನಮಗೆ ಬೈತಾ ಇದ್ರು, ಎಷ್ಟು ಸಾರಿ ನಿಂಗೆ ಅಂತ. ಈಗ ಹೋಗಿ ತಕೋ ಅಂತ ಹೇಳಿದ್ರು ತಗೊಳ್ಳಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ಹಾಗೆ ಅಂದರೆ ಆ ಏಜ್ಗೆ ಸರಿಯಾಗಿ ನಾವು ಇರಲಿಕ್ಕೆ ಇಷ್ಟಪಡುವಾಗ ನಮಗೆ ಅವಕಾಶವೇ ಸಿಗೋದಿಲ್ಲ. ಅದು ತುಂಬ ಬೇಜಾರಾಗೋದು ಅಲ್ವಾ. ಫ್ರೆಂಡ್ಸ್, ಮನೆ ಒಳಗಡೆನೇ ಇದ್ದೇನೆ, ಒಂದು ಕೆಲಸ ಕೂಡ ನಾನು ಮಾಡಲಿಲ್ಲ. ಮನೆದು ಕ್ಲೀನಿಂಗ್ ಮಾಡಿದೆ, ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿ ಎಲ್ಲ ಆಯಿತು. ಇನ್ನು ಈ ಬಟ್ಟೆಗಳನ್ನೆಲ್ಲ ಚೆಂದ ಮಾಡಿ ಮಡಿಸಿ ಅದರ ಪ್ಲೇಸಲ್ಲಿ ಇಡಬೇಕು. ಇದೇ ನಾರ್ಮಲ್. ಇದು ನನಗೆ ತುಂಬ ಬೋರಿಂಗ್ ಆಯಿತು, ಸತ್ಯ ಹೇಳ್ತೇನೆ. ನನಗೆ ಏನಾದರೂ ಹಸುಗಳೊಟ್ಟಿಗೆ ನಾಯಿಗಳೊಟ್ಟಿಗೆ ಫೈಟಿಂಗೇ ಸಿಗಬೇಕು, ಇಲ್ಲಾಂದರೆ ನನಗೆ ಸಿಕ್ಕಾಬಟ್ಟೆ ಬೋರಿಂಗ್ ಆಗಿ ಹೋಗ್ತದೆ. ಸೊ ನೋಡುವ ಏನೆಲ್ಲ ಕೆಲಸ ಮಾಡ್ತೇನೆ ಅಂತ ಹೇಳಿ. ಫೈನಲಿ ಬಟ್ಟೆ ಎಲ್ಲ ಮಡಿಚಿಟ್ಟಾಯಿತು ಫ್ರೆಂಡ್ಸ್. ಈಗ ವಾಷಿಂಗ್ ಮಿಷಿನಿಂದ ಬಟ್ಟೆ ಎಲ್ಲ ತೆಗೆದಿದ್ದೇನೆ, ಅದನ್ನು ಒಣಗಿಸ್ಲಿಕ್ಕೆ ಹಾಕಬೇಕು. ಈಗ ನಮ್ಮ ಮನೆಯ ಟೆರೆಸ್ಗೆ ಬಂದಿದ್ದೇನೆ. ಇಲ್ಲಿಂದ 4 ಸುತ್ತ ನೋಡಿದರೆ ಸಹ ನಮಗೆ ಒಳ್ಳೆ ವ್ಯೂವೇ ಕಾಣೋದು.
ಬಿಟ್ಟು ನೋಡಿ ನಾನು ಹಿಂದೆ ಬಂದದ್ದು. ಇಲ್ಲಿ ಎಲ್ಲ ಅಡಿಕೆ ಹಾಕಿದ್ರಲ್ಲ, ಇದನ್ನೆಲ್ಲ ಅಂಗಳಕ್ಕೆ ಹಾಕಿದ್ದು ಮೊನ್ನೆ. ಅದನ್ನು ಪುನಃ ಗೋಣಿಯಲ್ಲಿ ತುಂಬಿಸಿ ಇಟ್ಟಿದ್ದಾರೆ. ಎಂಚಿನೋ ಕಿಟ್ಟು ಎಂಚಿನೋ. ಈ ಸೈಡ್ ಎಲ್ಲ ಅಡಿಕೆ ತೋಟಗಳೆಲ್ಲ ಬರ್ತದೆ. ಇನ್ನು ನೋಡಿ ಇಲ್ಲಿ ಒಂದಷ್ಟು ಬಟ್ಟೆಗಳುಂಟು ತೆಗಿಲಿಕ್ಕೆ. ಇದನ್ನು ಸಹ ಮಡಿಚಿ ಇಲ್ಲಿಯೇ ಮಡಿಚಿಕೊಂಡು ಹೋಗೋದು ಒಳ್ಳೆಯದು. ನಾನು ಹಾಗೆ ಇವತ್ತಿನ ನನ್ನ ಸೆಲ್ಫ್ ಕೇರ್ ಡೇಗೆ ನನ್ನ ಹಸುಗಳದ್ದು ಕೂಡ ಎಲ್ಲಿವರೆಗಿನ ಸಪೋರ್ಟ್ ಹೇಳಿದರೆ, ನಾನು 1:30 ಗಂಟೆಗೆ ಒಮ್ಮೆ ಹಟ್ಟಿಯಲ್ಲಿ ಹೋಗಿ ನೋಡಿ, ಅಲ್ಲಿ ವೃದ್ಧಿ ಮತ್ತು ವರ್ಧನ ಹತ್ರ ಹುಲ್ಲು ಕಡಿಮೆ ಇತ್ತು ಅಂತ ಹೇಳಿ ಹುಲ್ಲೆಲ್ಲ ಹಾಕಿ ಬಂದಿದ್ದೇನೆ. 2:30 ಗಂಟೆಗೆ ನೋಡುವಾಗ ಕೆಲಸದವನು ಮಾತಾಡಿಸ್ತಾ ಇದ್ದಾನೆ. ಅಷ್ಟಾಗುವಾಗ ನೋಡ್ತಾನೆ ವೃದ್ಧಿದು ಮಗ ಬಿಟ್ಟುಕೊಂಡು ಬಂದಿದ್ದಾನೆ. ಹೋಗಿ ವೃದ್ಧಿದು ಕೆಚ್ಚಲಿಗೆ ಕೈ ಹಾಕ್ತಾನೆ, ಒಂದು ಬೊಟ್ಟ ಸಹ ಹಾಲಿಲ್ಲ. ಅಂದರೆ ಅಲ್ಲಿವರೆಗೆ ಸಹ ಇವತ್ತು ನನಗೆ ಎಲ್ಲರೂ ಸಹ ಫ್ರೀಡಮ್ ಕೊಡ್ತಾ ಇದ್ದಾರೆ, ನಿಮಗೆ ಖುಷಿ ಬಂದ ಹಾಗೆ ಮಾಡ್ಕೊ ನೀನು ಅಂತ ಹೇಳಿ, ಅಂಥ ಅವಸ್ಥೆ. ಹಾಗೆ ಫ್ರೆಂಡ್ಸ್, ಬಟ್ಟೆದು ಕೆಲಸ ಎಲ್ಲ ಆಯಿತು. ಈಗ ಒಣಗಿದ ಬಟ್ಟೆಯನ್ನು ಕೆಳಗೆ ತಗೊಂಡು ಹೋಗಿ ಈಗಲೇ ಮಡಿಚಿಡಬೇಕು. ಫ್ರೆಂಡ್ಸ್, ಇದು ಘನಜೀವಾಮೃತ ನಾನು ಮಾಡಿಟ್ಕೊಂಡದ್ದು. ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರು ಅಂತ ಹೇಳಿ ಅವರಿಗೆ ಕೊಡಬೇಕು ಅಂತ, ಮತ್ತೆ ಕೊಡಲಿಕ್ಕೆ ಆಗಲಿಲ್ಲ. ಈಗ ಇದರ ಕ್ವಾಲಿಟಿ ಎಲ್ಲ ಹೇಗೆ ಉಂಟು ಅಂತ ಗೊತ್ತಿಲ್ಲ ನನಗೆ ಸಹ. ಬಟ್ ನಮ್ಮ ಗಿಡಗಳಿಗೆ ಹಾಕಿ ನೋಡುವ, ಮಣ್ಣು ಸ್ವಲ್ಪ ಒಳ್ಳೆಯದಾದರೆ ಆಗಲಿ. ನೋಡಿ, ಇದೊಂದು ಬದನೆ ಗಿಡ, ಗ್ರೋತೇ ಇಲ್ಲ. ಇದಕ್ಕೆ ಎಂತ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇದು ನೋಡಿ ಆಗದ ಪನ್ನೀರ್ನ ನೀರು, ಮತ್ತು ಸ್ವಲ್ಪ ಉಳ್ದ ಮೊಸರು ಎಲ್ಲ ಇತ್ತು, ಅದನ್ನು ಸಹ ಹಾಕಿದ್ದೇನೆ.